ಭಾರತ ಸರ್ಕಾರದ ONGC ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ವಲಯದಿಂದ ಅಡುಗೆ ಅನಿಲ ಹೊಡೆದದ್ದಕ್ಕೆ 24,500 ಕೋಟಿ ರೂಪಾಯಿ ಕೊಡುವಂತೆ ಪೆಟ್ರೋಲಿಯಂ ಹಾಗೂ ಸಹಜ ಅನಿಲ ಸಚಿವಾಲಯವು ರಿಲಯನ್ಸ್ ಕಂಪನಿಗೆ ನೋಟಿಸು ನೀಡಿದೆ. ರಿಲಯನ್ಸ್ ಪಾಲುದಾರರಾದ ಬಿಪಿ ಎಕ್ಸ್ಪ್ಲೋರೇಷನ್ ಮತ್ತು NECO ಸಂಸ್ಥೆಗಳಿಗೂ ಕೇಂದ್ರ ಸರ್ಕಾರದ ಸಚಿವಾಲಯದಿಂದ ನೋಟಿಸ್ ಹೋಗಿದೆ. ಸರ್ಕಾರಕ್ಕೆ ರಾಜಾತಾಯ ವಸೂಲು ಮಾಡುವ ತಾಕತ್ತು ಇಲ್ಲವೇ ಕೂಡಲೇ ಬಾಕಿ ವಸೂಲು ಮಾಡಿ ಎಂದು ದಿಲ್ಲಿ ಹೈಕೋರ್ಟ್ ತೀರ್ಪು ನೀಡಿದೆ. ಬಂಗಾಳಕೊಲ್ಲಿಯಲ್ಲಿ ಭಾರತ ಸರ್ಕಾರದ ONGC ಬ್ಲಾಕ್ನಿಂದ ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು ಅದರ ಪಾಲುದಾರರು ಲಕ್ಷಾಂತರ ಕೋಟಿ ರೂಪಾಯಿಗಳ ನ್ಯಾಚುರಲ್ ಗ್ಯಾಸ್ ಸೋಸಿಕೊಂಡಿದೆ. ಅದಕ್ಕೆ 3 ಕಾಸು ರಾಜಾತಾಯ ನೀಡಿದ್ದಾರೆ. ಕೋರ್ಟ್ ಸ್ಪಷ್ಟವಾಗಿ ಸೂಕ್ತ ರಾಜಧನ ವಸೂಲು ಮಾಡುವಂತೆ ಹೇಳಿದೆ. ಮಾರ್ಚ್ 3ರಂದು ಕಂಪನಿಗಳಿಗೆ ನೋಟಿಸ್ ಸಿಕ್ಕಿದೆ. ಅದೆಲ್ಲ ಸಾಧ್ಯವಿಲ್ಲ. ನಾವು ಮೇಲಿನ ಕೋರ್ಟಿಗೆ ಹೋಗುವುದಾಗಿ ರಿಲಯನ್ಸ್ ಇಂಡಸ್ಟ್ರೀಸ್ ಪರವಾಗಿ ಹೇಳಲಾಗಿದೆ. Thank you. Ajanta Business Center provides comfortable space where work gets done with more ease. A friendly environment means less of stress, more of teamwork. Sir? Every detail at Ajanta is thoughtfully managed, making our work much easier and more enjoyable. When employees work in harmony, it creates an environment where everyone thrives, allowing us to achieve the best of work with maximum effectiveness. Invest in workspaces managed by Vertex. Invest smart. Invest in Mangaluru.